ಹಾಯ್ ಮಕ್ಕ ಮಾತಾರ ಲಂಚೊಲ್ಲರು ಚಾ ಪರಿಯರೆ ಯಾನ್ ಚಾ ಪರ್ದು ಉನಾಸ್ ಮಲ್ತದು ಮತ್ತು ಬಯ್ಯ ಅಂಟುಲ್ಲೆ ಕತ್ತಲೆ ಒಂದು ಮತ್ತನೆ ನಿಕಲ್ಡೆ ಪಾತೆರ ಒಂದಲ್ಲೇ ಬೊಕ್ಕ ನಿಕಲು ಪನ್ನೆ ಪನ್ನೆ ವೀಡಿಯೋ ಪಾಡ್ದೆ ಪನ್ನಗ ನಿಕಲು ಒಂದು ಅದ ಪರಶುರಾಮನಡೆ ಪೋದು ವೀಡಿಯೋ ಮಲ್ತು ಪಾಡ್ಲೆ ಅಂತ ಅಂತಾರೆ ಅವೆಲ್ಲ ಪಾಡ್ದೆ ಬೊಕ್ಕ ಹತ್ತೂರದ ಪಾಡ್ಲೆ ಅಂತಾರೆ ಅವಲ ಪಾಡ್ದೆ ಎಂಚಿನ ಕೇಂದ್ರಡೆಲ್ಲ ಪಾಡ್ದೆ ಅಂಡ ವ್ಯೂಸ್ ಮಾತ್ರ ಭಾರಿ ಕಮ್ಮಿ ಉಂಟು ಅತ್ತ ತೂತಿನಾಕಲು ತೂತಾರ ಐಕತ್ತು ಅಣ್ಣ ಮಾತದ ಅನ್ನ ಏರ್ಲು ಬೊಕ್ಕ ಮುರಾಣಂಜ ಆಟದ ಪಾಡ್ದೆ ಒಂತೆ ಲಾಂಗ್ ಇತ್ತು ನಿಂಗೆ ಪಾಡ್ರೆಲ್ಲ ಕಷ್ಟ ಅಂಡು ಅಣ್ಣೆಲ್ಲ ಭಾರಿ ಲಾಂಗ್ ಇತ್ತು ಅವು ದಾಯ ಆತು ಉದ್ದ ಪಾಡ್ದಿನ ಪನ್ನಾಗ ಐಟ್ ಕಾಮಿಡಿ ಉಂಡು ಭಾರಿ ಶೋಕ ಆತನು ಕಾಮಿಡಿ ಪೂರ ಐಕ್ ನಿಕ್ಲೆಲ್ಲ ಇಷ್ಟ ಒಂದು ಪಾಡ್ದಿನಿ ನಾನು ನಿಕ್ಲೆ ಇಷ್ಟ ಆತನ ಜನ್ ಗೊತ್ತು ಜಾತಿ ತೂಲೆ ರಾತ್ರಿ ವೀಡಿಯೋ ಮಲ್ತಂಡು ಎಂಚ ತೋಜುಂಡು ಅಂತ ತೋಜು ಪಾರೈತೆ ರಾತ್ರಿ ಮಲ್ತಂದಿಲ್ಲ ವೀಡಿಯೋ ಗಿಡ ಮರ ಶೋಕ್ ತೋಜುಂಡ ಬೊಕ್ಕ ಎಂಚನ ಕಜ್ ಮಲ್ದಾರ ಮಧ್ಯಾಹ್ನ ಎಂಕ್ಲೆಲ್ಲ ಗಮ್ಮತ್ತು ನನ್ನ ಅಪ್ಪನ ಕಾರ್ಯ ಇನಿ ಅಂಚ ಮೆಗ್ಗ್ಯಾನ ಇಲ್ಲ ಅಡರ್ಲೆ ಅಂಚ ಮೂಲೆ ವೀಡಿಯೋ ಮಲ್ತಂದಿರ್ಲೆ ಬೊಕ್ಕ ಮಾತ ವೀಡಿಯೋ ಎಲ್ಲ ಪಾಡ್ದೆ ಏರ್ಲ ತೂ ಒಂದು ಜಾರ ಪುರ್ಸೊತ್ತಜ್ಜ ನಿಕ್ಲೆಗೆ ತೂವಾರ ಬೊಕ್ಕ ದಾನ ವಿಶೇಷ ಇತ್ತವರಿಕೇಂದೇರು ಕನ್ನಡ ಮಲ್ಪಲೆಂದು ದುಂಬಲ ಕನ್ನಡ ಮಲ್ತಂದುತ್ತೆ ಅನ್ನು ವೀಡಿಯೋ ಅಂಡ್ ಆಕಳು ಕೇಂದಿನಕ್ಕೆ ಪಾತೆರೊಡತ್ತೆ ಅಂಚ ಯಾನಿತ್ತು ಅಂತ ಕನ್ನಡ ಪಾತೆರ್ವೆ ಬೊಕ್ಕ ನಿಕಂಡ ಪಾತೆರ್ವೆ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಕನ್ನಡದಲ್ಲಿ ಹೇಳ್ತಿದ್ದೇನೆ ಈಗ. ಅಂದರೆ ನನ್ನ ವೀಡಿಯೋ ತುಂಬ ಹಾಕಿದ್ದೇನೆ ನಾನು. ನನಗೆ ಸಬ್ಸ್ಕ್ರೈಬ್ ಮಾಡಿ, ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಗ ನನ್ನ ಎಲ್ಲ ವೀಡಿಯೋ ನಿಮಗೆ ಸಿಗ್ತದೆ. ನಾನು ಮೊದಲು ಏನೆಲ್ಲ ವೀಡಿಯೋ ಹಾಕಿದ್ದೇನೆ ಅದೆಲ್ಲ ನಿಮಗೆ ನೋಡಬಹುದು. ಹಾಗೆ ಈ ಸಲ ಹತ್ತೂರು ಜಾತ್ರೆದು ಹಾಕಿದ್ದೇನೆ, ಹಾಗೆ ಪರಶುರಾಮಂದು ಹಾಕಿದ್ದೇನೆ, ಮತ್ತೊಂದು ಯಕ್ಷಗಾನದ್ದೆಲ್ಲ ಹಾಕಿದ್ದೇನೆ. ಯಕ್ಷಗಾನದ್ದು ಕೂಡ ತುಂಬ ಲಾಂಗ್ ಉಂಟು ಸ್ವಲ್ಪ, ಆದರೆ ತುಂಬ ಚೆನ್ನಾಗಿದೆ, ಎಲ್ಲ ಕಾಮಿಡಿ ಎಲ್ಲ ಇದೆ, ಹಾಗಾಗಿ ಅದು ಹಾಕಿದ್ದೇನೆ. ಅದು ಕನ್ನಡದಲ್ಲೇ ಮಾತಾಡಿದ್ದಾರೆ ಇದು ಆಟದಲ್ಲಿ, ನಿಮಗೆ ಅರ್ಥ ಆಗ್ತದೆ ಅಂತ ತಿಳ್ಕೊಳ್ತೇನೆ. ಮತ್ತು ಕನ್ನಡದಲ್ಲಿ ಕೇಳಿದ್ದಕ್ಕೆ ಮೊದಲು ಕೂಡ ಕನ್ನಡದಲ್ಲೇ ಮಾತಾಡ್ತಿದ್ದೆ ನಾನು. ಅದರ ನಂತರ ಎಲ್ಲರೂ ತುಳುವಲ್ಲಿ ಮಾಡಿ ಅಂತ ಕೇಳಿದ್ದಕ್ಕೆ ತುಳುವಲ್ಲಿ ಮಾಡಿದ್ದೇನೆ. ಈಗ ನೋಡಿ ಕನ್ನಡದಲ್ಲೇ ಮಾತಾಡ್ತಿದ್ದೇನೆ. ಇವತ್ತು ಯಾವ ವಿಷಯವಾಗಿ ಹೇಳಲಿಕ್ಕೆ ಬಂದಿದ್ದೇನೆಂದರೆ, ಈಗ ಈ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಫೈಲ್ಸ್ ಅಂತ ಹೇಳ್ತಾರೆ, ಅದರ ವಿಷಯವಾಗಿ ಹೇಳ್ತೇನೆ. ಅಂದರೆ ನೋಡಿ, ಇದು ತುಳುವಲ್ಲಿ ಕನ್ನಡದಲ್ಲೆಲ್ಲ ಮೂಲವ್ಯಾಧಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಎಷ್ಟೋ ಜನ ಆಪ್ರೇಷನ್ ಎಲ್ಲ ಮಾಡ್ತಾರೆ. ಹಾಗೆ ಆಪ್ರೇಷನ್ ಮಾಡದೆ ನಾವೇ ಏನು ಮದ್ದು ಮಾಡಬಹುದು ಅಂತ, ಅದಕ್ಕೆ ಈ ಗಟ್ಟಿ ಮೊಸರು ಉಂಟಲ್ಲ, ಗಟ್ಟಿ ಮೊಸರಲ್ಲಿ ನಾವು ಮೆಂತ್ಯನ ನೆನೆ ಹಾಕಬೇಕು. ಮೆಂತ್ಯನ ನೆನೆ ಹಾಕಿ ಚೆನ್ನಾಗಿ ನೆಂದ ನಂತರ ಒಂದು 4 ಚಮಚದಷ್ಟು ಹಾಕಿ, 4 ಸ್ಪೂನಿನಷ್ಟು ನೆನೆ ಹಾಕಿ ಅದನ್ನು ದಿನಾಲು ತಿಂತಾ ಬನ್ನಿ. ಈಗ ಬೇಸಿಗೆಯಲ್ಲಿ ಹೆಚ್ಚು ಯಾರಿಗೆ ಇದು ಶೀತ ಆಗೋದಿಲ್ಲ ಅಂಥ ಶೀತ ಶರೀರದವರಾದರೆ ದಿನಾಲು ತಿನ್ನಬೇಡಿ, 2 ದಿನಕ್ಕೊಮ್ಮೆ ತಿನ್ನಿ. ಅಂಥ ಮೂಲವ್ಯಾಧಿ ಹಾಗೆಲ್ಲ ಇದ್ದವರಿಗಾದರೆ ಎಂತ ಆಗೋದಿಲ್ಲ ತಿಂದರೆ. ಮತ್ತು ಸ್ವಲ್ಪ ಸಣ್ಣವರಿಗೆ ಅದು ತಿನ್ನಲಿಕ್ಕೆ ಒಳ್ಳೆಯದಾಗೋದಿಲ್ಲ ಅಂತ ಇದ್ದರೆ ಅದಕ್ಕೆ ಬೇಕಾದರೆ ಸಕ್ಕರೆ ಸ್ವಲ್ಪ ಸೇರಿಸಿ ಹಾಕ್ಕೊಂಡು ತಿನ್ನಿ, ಅದು ಒಳ್ಳೆಯದಾಗ್ತದೆ. ಅದು ನಿಮಗೆ ಬರೀ ಮೂಲವ್ಯಾಧಿಗೆ ಮಾತ್ರ ಅಲ್ಲ, ಹಾಗೆ ಚರ್ಮಕ್ಕೂ ನಮಗೆ ಒಳ್ಳೆಯದು, ಮುಖದ ಕಾಂತಿ ಹೆಚ್ಚಿಸುತ್ತದೆ, ಮತ್ತು ಶರೀರದ ಚರ್ಮಕ್ಕೆ ಹೊಳಪು ಕೊಡ್ತದೆ. ಹಾಗೆ ಅದು ತಿಂತಾ ಬನ್ನಿ, ಒಳ್ಳೆಯದಾಗ್ತದೆ. ಹಾಗೆ ಮೂಲವ್ಯಾಧಿ ಇದ್ದವರು ಹಾಗೆ ಇಲ್ಲದಿದ್ದವರು ಊಟ ಆದ ನಂತರ ಒಂದು ಬಾಳೆಹಣ್ಣು ತಿನ್ನೋದನ್ನು ರೂಢಿ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಮತ್ತೇನೆಂದರೆ, ಅದು ಬೇವು ಬಾಳೆ ಅಷ್ಟು ಒಳ್ಳೆಯದಲ್ಲ. ಮೂಲವ್ಯಾಧಿ ಇದ್ದವರಿಗಂತೂ ಮೈಸೂರು ಅಥವಾ ಬೂದಿ ಬಾಳೆ ಅದು ಬಾಳೆ ಒಳ್ಳೆಯದು. ಮತ್ತು ಇಲ್ಲದಿದ್ದರೆ ಮಾತ್ರ ಬೇವು ಬಾಳೆಯನ್ನು ತಿನ್ನಿ,
ಒಳ್ಳೆಯದಾಗುತ್ತೆ. ಎಲ್ಲರಿಗೆ ಗೊತ್ತಾಯ್ತಲ್ಲ, ಹೇಳಿದ ಅರ್ಥ ಆಯ್ತಲ್ಲ. ಹಾಗೆ ಎಲ್ಲರೂ ನನ್ನ ವಿಡಿಯೋ ಇಷ್ಟ ಮಾಡ್ತೀರ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಗ್ಸಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ಮತ್ತು ದಿನಾಲೂ ನಾನು ವಿಡಿಯೋ ಹಾಕ್ತೇನೆ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಬೊಕ್ಕದಾದ ಗೊತ್ತುಂಡಿ ಮೂಲವ್ಯಾಧಿದ ಬಗ್ಗೆ ಏನು ಪಂಡಿನಿ ಅಂಚ ಮೂಲವ್ಯಾಧಿಗೆ ನಮ್ಮ ಮೆಂತ್ಯನ ಈ ಕೊಜಪುಡು ನೆನೆವರೆ ಪಾಡ್ದು ಅವೇನು ನಮ್ಮ ದಿನೋಲ ತಿನ್ನೊಂದು ಬತ್ತಡ ಈ ಮೂಲವ್ಯಾಧಿ ಕಡಿಮೆ ಹಾಪುಣುಂಡು ಆಯುರ್ವೇದಿಕ್ಡ್ ಅಂಚ ಒಂದು ಡಾಕ್ಟರ್ನಕ್ಲು ಪಂತಿನ ಪಾತೆರ ಬೊಕ್ಕ ಅವೇನು ನಮ್ಮ ಗಟ್ಟಿ ಕೊಜಪುಡು ನೆನೆರೆ ಪಾಡೋಡು ಪಾಡ್ದು ದಿನೋಲ ಒಂಜಿ 4 ಚಮಚ ತಿನ್ನಂಡ ಯಾವು ರಾತ್ರಿ ಪಾಡ್ದಿಂದ ಕಾಂಡೆ 4 ಚಮಚ ತಿನ್ನೋಲಿ ಹತ್ತು ಈ ಜಿಲ್ಲಾಡೆ ಉಪ್ಪುನಕ್ಲು ಅಂಚಿತ್ತಿನಕ್ಲು ಪೂರ ಹಂಡ ಕಾಣೆ ನೆನೆರೆ ಪಾಡ್ದು ಬಯ್ಯನ ತಿನ್ನೋಲಿ. ಬೊಕ್ಕ ಪುನಃ ಅದೊಂಜಿ ಬಾರದ ಪರ್ಂದು ಪೂರ ತಿನ್ನಲಿ ಅವಲ ಎಡ್ಡೆ ಹಾಪುಂಡು. ಮಾತ್ರ ದೇವು ಬಾರ ಆತ ಎಡ್ಡತ್ತು ಮೈಸೂರು ಅತ್ತಂಡ ಬೊನ್ನೆ ಬಾರ ಪನ್ಪ ನಮ್ಮ ತುಳುಟು ಅವೇನು ತಿನ್ನಲೆ ಎಡ್ಡೆ ಹಾಪುಂಡು. ಬೊಕ್ಕ ನಂಗೆ ಈ ಮೆಂತ್ಯ ಉಂಡತಿ ಅವು ನಂಗೆ ಖಾಲಿ ಮೂಲವ್ಯಾಧಿ ದಕ್ಲೆಗೆ ಅಥವಾ ನನ್ನ ನೆತ್ತೇರು ಉರ್ಚುನಕ್ಲೆಗೆ ಮಾತ್ರ ಹತ್ತು ಬೇತೆ ನಂಗೆ ಈ ಮೋನೆದ ಹೊಳಪುನು ಜಾಸ್ತಿ ಮಲ್ಪುಂಡು ಅಂಚೆನೆ ಚರ್ಮನು ಮಾತ್ರ ನಂಗೆ ಕೊಂಚ ಕಾಂತಿ ಕೊರ್ಪುಂಡು ಅದಕ್ಕೋಸ್ಕರ ಅವು ಮಲ್ಪಲೆ ಎಡ್ಡೆ ಹಾಪುಂಡು. ಎನ್ನ ವೀಡಿಯೋ ಇಷ್ಟ ಅಂಡನೆನ್ನುವೆ ಎಲ್ಲ ಎಡ್ಡೆ ವೀಡಿಯೋ ಇಡ್ತಿಕ್ವೆ. ಬಾಯ್. ಕನ್ನಡ ತುಳು ಮಿಕ್ಸ್ ಮಲ್ತು ಪಾತಿರಿಯೇ ಎಡ್ಡೆ ಎನ್ನುವೆ ಇನ್ನಿತ್ತ ವೀಡಿಯೋ ಮುಗಿಪುವೆ.